ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಸ್ಸು ಸ್ವಚ್ಛವಾಗಿದ್ರೆ ಮನೆ ಸ್ವಚ್ಛವಾಗಿರುತ್ತೆ. ಮನೆ ಸ್ವಚ್ಛವಾಗಿದ್ದು ಒಂದು ಹೆಜ್ಜೆ ಮುಂದೆ ಬಂದ್ರೆ ಸಮಾಜ, ಊರು, ಗ್ರಾಮ ಕೂಡ ಸ್ವಚ್ಛವಾಗುತ್ತೆ. ಸ್ವಚ್ಛತೆ ಅಂತ ಹೇಳಿದಾಗ ಸ್ವಚ್ಛ ವಾಹಿನಿಯ ವಾಹನಗಳು ನೆನಪಿಗೆ ಬರುತ್ತೆ. ಅದೆಷ್ಟೋ ಗ್ರಾಮಗಳಲ್ಲಿ ಸ್ವಚ್ಛ ಮಾಡೋದಕ್ಕಾಗಿ ಸ್ವಚ್ಛ ವಾಹಿನಿಯ ವಾಹನಗಳು ಸಂಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ಇಲ್ಲಿ ಸ್ವಚ್ಛ ವಾಹಿನಿಯ ವಾಹನಗಳಿಗಿಂತಲೂ ಅದೆಷ್ಟೋ ಮಹಿಳಾ ಮಣಿಯರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡಿರುವಂತಹ ಕಥೆಗಳು ಇದೆ. ಯಾಕೆಂತ ಹೇಳಿದ್ರೆ ಅದೆಷ್ಟೋ ಕಡೆಗಳಲ್ಲಿ ಮಹಿಳಾ ಮಣಿಯರೇ ಸ್ವಚ್ಛ ವಾಹಿನಿಯ ಸಾರಥಿಗಳಾಗಿದ್ದಾರೆ. ಹೀಗಾಗಿ ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ನಾವಿವತ್ತು ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತಹ ಸ್ವಚ್ಛ ವಾಹಿನಿಯ ವಾಹನದಲ್ಲಿ ಮಹಿಳೆಯರು ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ವಾರದಲ್ಲಿ ನಿಗದಿತ ದಿನದಂದು ಗ್ರಾಮಗಳಲ್ಲಿರುವಂತಹ ಆಯಾ ಊರುಗಳಿಗೆ ಹೋಗ್ತಾರೆ. ಅಲ್ಲಿಂದ ಕಸವನ್ನ ಸಂಗ್ರಹಿಸಿಕೊಂಡು ಬರ್ತಾರೆ. ಅದರಲ್ಲಿ ಕೂಡ ಮಹಿಳೆಯರೇ ವಾಹನವನ್ನ ಚಲಾಯಿಸ್ತಾ ಇರುವಂತದ್ದು ಇಲ್ಲಿನ ವಿಶೇಷ. ಹಾಗಾದ್ರೆ ಬನ್ನಿ, ಕೋಡಿಂಬಾಡಿಯಲ್ಲಿರುವಂತಹ ಸ್ವಚ್ಛ ವಾಹಿನಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಮಹಿಳಾ ಮಣಿಯರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ. ಸ್ವಚ್ಛತೆ 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 ಎಂದು ಕೂಡಿ ಹಾಡುವ ಅಂತ ಹೇಳ್ಕೊಂಡು ಸ್ವಚ್ಛ ವಾಹಿನಿಯ ವಾಹನ ಬರ್ತಾ ಇದ್ರೆ ಅದೆಷ್ಟೋ ಅಂಗಡಿಯವರು, ಮನೆಯವರೆಲ್ಲ ಕಸವನ್ನ ತಂದು ಸ್ವಚ್ಛ ವಾಹಿನಿಯ ವಾಹನಕ್ಕೆ ಕೊಡ್ತಾರೆ. ಇದರಲ್ಲಿ ನಮ್ಮ ಕೋಡಿಂಬಾಡಿಯ ಸ್ವಚ್ಛ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು 3 ಜನ ದಿಟ್ಟ ಮಹಿಳೆಯರು. ಅವ್ರ ಜೊತೆ ಮಾತಾಡಬೇಕು, ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಿಮ್ಮ ಹೆಸರು? ಸೌಮ್ಯ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ಲಕ್ಷ್ಮಿ ನನ್ನ ಹೆಸರು. ನೀವು ಮೂವರು ಕೂಡ ಕೋಡಿಂಬಾಡಿಯವ್ರೆ. ನಿಮ್ಮ ಊರು ಯಾವುದು? ಕೋಡಿಂಬಾಡಿಯಲ್ಲಿ ಎಲ್ಲಿ? ಬೆಳ್ಳಿಪಾಡಿ ಗ್ರಾಮ, ಮತ್ತೆ ಬೇರಿಕೆ, ಆಲಂಗೋಡಿ ಮನೆ ಹೆಸರು. ನಮ್ದು ಕೋಡಿಂಬಾಡಿ ಕೃಷ್ಣಗಿರಿ. ಕೋಡಿಂಬಾಡಿ ಕೃಷ್ಣಗಿರಿ ಅವರೇ. ಎಷ್ಟು ಖುಷಿ ಇದೆ ಈ ಒಂದು ಕೆಲಸದಲ್ಲಿ, ಅದನ್ನ ಫಸ್ಟ್ ಹೇಳಿ ನಮಗೆ. ಅದೇ ನಾವು ಮನೆಯಲ್ಲಿರುವಾಗ ಎಂತ ಗೊತ್ತಾಗ್ತಿಲ್ಲ ಇತ್ತು ನಮ್ಗೆ. ಈಗ ಇಡೀ ಹೀಗೆಲ್ಲ ಏರಿಯಾಕ್ಕೆ ಎಲ್ಲ ಜನಗಳೊಟ್ಟಿಗೆಲ್ಲ ಬೆರೆತು ಖುಷಿ ಆಗ್ತದೆ, ಗೊತ್ತಾಗುದಿಲ್ಲ. ಎಷ್ಟು ವರ್ಷ ಆಯ್ತು ಕೋಡಿಂಬಾಡಿಯಲ್ಲಿ ಸ್ವಚ್ಛ ವಾಹಿನಿ ಆರಂಭ? 3 ವರ್ಷ ಆಯ್ತು. 3 ವರ್ಷ ಆಯ್ತು. 3 ವರ್ಷದಿಂದ ಮೂವರು ಇದ್ದೀರಾ? ಮೂವರಿದ್ದೇವೆ. ಇವಾಗ ಸ್ವಚ್ಛ ವಾಹಿನಿಯ ವಾಹನದಲ್ಲಿ ಕೆಲಸ ಮಾಡುವಂತದ್ದು ಅಂತ ಹೇಳಿದ್ರೆ ಇವಾಗ ನಿಮಗೆ ತುಂಬಾನೇ ಇಂಟ್ರೆಸ್ಟ್ ಆಗಿರ್ಬೋದು ಅಲ್ವಾ? ಆದ್ರೆ ಪ್ರಾರಂಭದ ದಿನಗಳು ಹೇಗಿತ್ತು? ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಇಷ್ಟು ದೊಡ್ಡ ಗಾಡಿನ ಅಲ್ಲಿ ಎಲ್ಲ ತಕೊಂಡು ಹೋಗ್ಬೇಕಲ್ಲ. ಈಗ ತೊಂದ್ರೆ ಇಲ್ಲ, ಧೈರ್ಯ ಬಂದಿದೆ, ತಕೊಂಡು ಹೋಗ್ಬೋದು, ದುಡಿಬಹುದು ಅಂತೇಳಿ ಖುಷಿ ಕೊಟ್ಟಿದೆ. ಮೂವರಿಗೂ ಖುಷಿ ಕೊಟ್ಟಿದೆ. ಇವತ್ತು ಯಾವ ಭಾಗಕ್ಕೆಲ್ಲ ಹೋದ್ರಿ? ಇವತ್ತು ಕೃಷ್ಣಗಿರಿ, ಮಠ ಅಂತ ಬಿಟ್ಟು ಕೃಷ್ಣಗಿರಿ, ಮತ್ತೆ ಕೆದಿಗಂಡ ಈ ಸೈಡು ಎಲ್ಲ ಫುಲ್ ರೋಡ್ ಸೈಡ್ ಎಲ್ಲ ಕವರ್ ಆಗ್ಬೇಕು. ಕೋಡಿಂಬಾಡಿ ಫುಲ್ ರೋಡ್ ಸೈಡ್ ಫುಲ್. ವಾರದಲ್ಲಿ ಎಷ್ಟು ದಿನ ಕೆಲಸ ಇರುತ್ತೆ ನಮಗೆ? ವಾರದಲ್ಲಿ 5 ಕೆಲಸ, ಲೈನು 4 ಕೆಲಸ ಈ ತರ ಇರುತ್ತೆ. ಹಾಗೆ ಒಂದು ದಿನ ಪ್ಯಾಂಪರ್ಸು ಅದರದೆಲ್ಲ ಕಸದೆಲ್ಲ ನಿರ್ವಹಣೆ ಅಲ್ಲೆಲ್ಲ ಮಾಡ್ಲಿಕ್ಕೆಲ್ಲ ತುಂಬಾ ಕ್ಲೀನಿಂಗ್ ಎಲ್ಲ ಇರುತ್ತೆ ನಮಗೆ. ಟೋಟಲಿ 5 ಕೆಲಸ ತರ ಇರುತ್ತೆ. ಹಸಿ ಕಸ, ಒಣ ಕಸ ಎರಡನ್ನೂ ಕೂಡ? ಇಲ್ಲ, ಒಣ ಕಸ ಮಾತ್ರ. ಮತ್ತೆ ಡೈಪರ್ ಅದೆಲ್ಲ ಕೊಡ್ತಿದ್ದಾರೆ. ಹಾಗೆ ವಿಂಗಡಣೆ ಅಂದ್ರೆ ಕೆದಮಡಿಗೆ ಹೋಗುತ್ತೆ. ನಾವಿಲ್ಲಿ ಅದನ್ನ ಹೇಗೆ ಅಂತ ಚೀಲದೊಳಗಡೆ ಹಾಕ್ತೇವಲ್ಲ, ಅದ್ರಲ್ಲಿ ನೋಡ್ಬೇಕು ಹೇಗೆ ಹಾಕ್ತೇವೆ ನಾವು, ಅವ್ರು ಹೇಗೆ ಕೊಡ್ತಾರೆ ಅಂತೇಳಿ ಅದನ್ನೆಲ್ಲ ನಾವು ಚೆಕ್ ಮಾಡಿ ನಂತರ ಅದ್ರೊಳಗಡೆ ಕೊಡ್ತಾರೆ. ಗಾಜಿ ಎಲ್ಲ ಅದನ್ನೆಲ್ಲ ನೋಡಿಯೇ ತಗೊಳ್ಬೇಕಷ್ಟೇ, ಕೈ ಹಾಕಿದ್ರೆ ಆಗ್ತದಲ್ಲ. ಅವರು ಕೂಡ ಕಲೆಕ್ಟ್ ಮಾಡುವಾಗ ಕರೆಕ್ಟ್ ಆಗಿ ನಿಮ್ಗೆ ಕೊಡ್ಬೇಕಾಗುತ್ತೆ. ಗಾಜು ಎಲ್ಲ ಇದ್ರೆ ಕೆಲವರು ಮಿಕ್ಸ್ ಕೊಡ್ತಾರೆ. ಹೇಗೆ ಕೊಡ್ಬೇಕು ಅಂತ ಹೇಳ್ತೀರಿ ನೀವು ಅವರಿಗೆ? ನಾವು ಸಪರೇಟ್ ಪ್ರತ್ಯೇಕವಾಗಿ ಕಟ್ ಮಾಡಿ ಇಡಬೇಕು ಅಂತ ಹೇಳ್ತೇವೆ. ಮೆಸೇಜ್ ಹಾಕ್ತೇವೆ, ಗ್ರೂಪ್ ಉಂಟು ಸ್ವಚ್ಛತಾ ಇದು ಅಂತೇಳಿ, ಅದ್ರಲ್ಲಿ ಹಾಕ್ತೇವೆ ಪ್ರತ್ಯೇಕವಾಗಿ. ಇದ್ದಾರೆ. ಒಂದು ಎಷ್ಟು ಮನೆ ಇದೆ? ಒಂದು ದಿನದಲ್ಲಿ ಎಷ್ಟು ಮನೆ ಕವರ್ ಆಗುತ್ತೆ ನಿಮಗೆ? ಅಲ್ಲ, ಕೆಲವೆಲ್ಲ ಕೊಡ್ತಾರೆ, ಕೆಲವರೆಲ್ಲ ಈ ಡ್ಯೂಟಿಗೆ ಹೋಗೋರೆಲ್ಲ ಇಟ್ಟು ಹೋಗ್ತಾರೆ. ಅಂದಾಜೊಂದು 70-50 ಮನೆ, ಮತ್ತೆಲ್ಲ ಅಂಗಡಿಗೆಲ್ಲ ಕವರ್ ಮಾಡ್ಲಿಕ್ಕೆ ಇರ್ತದೆ. ಇಲ್ಲಿ ಕೆಲಸ ಇರುವಾಗ ಇಲ್ಲಿ ಕೆಲಸ ಮಾಡ್ತೀರಾ? ಉಳಿದ ದಿನ ಏನ್ ಮಾಡ್ತೀರಾ? ಉಳಿದ ದಿನ ಅದೇ ನಮಗೆ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರ್ತದೆ ಘಟಕದ ಹತ್ರ. ಹಾಗೆ ಮತ್ತೆ 1-2 ದಿವಸ ರಜೆ ಇರ್ತದೆ, ಶನಿವಾರ ಮತ್ತು ಆದಿತ್ಯವಾರ. ಅದು ಮನೆಯಲ್ಲಿ ನಮಗೆ ತೋಟ ಎಲ್ಲ ಉಂಟು ಸ್ವಲ್ಪ. ಹಾಗೆ ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ತೋಟದಲ್ಲೇ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇದ್ರಾ, ಇಲ್ಲ ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡಿದ್ರಾ? ಇಲ್ಲ, ಮನೆಯಲ್ಲೇ ಇದ್ದೆ. ನಮ್ಮ ಹೈನುಗಾರಿಕೆ ಎಲ್ಲ ಉಂಟು. ನೀವೇನ್ ಮಾಡ್ಕೊಂಡಿದ್ರಿ? ನಾವು ಮುಂಚೆ ಇಲ್ಲಿಗೆ ಬಂದು 3 ವರ್ಷ ಆಯ್ತು.
ಫಸ್ಟ್ ನಮಗೇನಂತ ಇಲ್ಲಿದು ಪರಿಚಯ ನಮಗಿರಲಿಲ್ಲ. ಅಂದರೆ ನಾವು ಅಲ್ಲಿಂದ ಸಕಲೇಶ್ಪುರದಿಂದ ಇಲ್ಲಿಗೆ ಬಂದಿದ್ದು. ನಮಗೆ ಇಲ್ಲಿದು ಯಾರೋ ಪರಿಚಯ ಅಂತ ನನಗೆ ಗೊತ್ತಿರಲಿಲ್ಲ. ಆಗುವಾಗ ನಮ್ಮ ಅಪ್ಪ ಒಬ್ಬರು ಹೇಳಿದರು, ಹೀಗೆ ಹೀಗೆ ಹೋಗ್ತೀರಾ ಅಂತ. ನನಗೆ ಒಂಥರ ಫಸ್ಟ್ ಮುಜುಗರ ಆಗ್ತಿತ್ತು, ಹೇಗೆ ಕಸದಲ್ಲಿ ಹೇಗೆ ನಾವು ಹೋಗೋದು, ಯಾವ ಥರ ಒಂಥರ ಅಂದರೆ ಮಾಡಿರಲಿಲ್ಲ ಇವತ್ತುವರೆಗೂ. ನಾವು ಹೋದ್ವಿ, ಮತ್ತೆ ಅಲ್ಲಿ ಹೋಗುವಾಗ ಎಷ್ಟೋ ಸಮಾಧಾನ ಉಂಟು. ಅಂದರೆ ಜನಗಳಿಗೊಟ್ಟಿಗೆಲ್ಲ ಸೇರಿ ಒಂಥರ ನೆಮ್ಮದಿ ಉಂಟು ನಮಗೆ. ಇವ್ರ ಜೊತೆಲ್ಲ ಸೇರಿಕೊಂಡು ಇವಾಗ ಖುಷಿಯಾಗಿ ಕೆಲಸ ಮಾಡ್ತಾ ಹೋಗ್ತಿದ್ದೀವಿ ನಾವು ಇವಾಗ. ಅಂದರೆ ಇವಾಗ ಅದೇ 3 ವರ್ಷದಿಂದ ಒಂದು 2 ವರ್ಷ ಅಂಗಡಿಯಲ್ಲೆಲ್ಲ ಮಾತ್ರ ಇತ್ತು. ಇವಾಗ 1 ವರ್ಷ ಆದ ನಂತರ ಮನೆ ಮತ್ತು ಅಂಗಡಿ ಅಪಾರ್ಟ್ಮೆಂಟ್ ಎಲ್ಲ ಒಟ್ಟಿಗೆ ಇದು ಮಾಡಿ ಕೊಟ್ಟಿದ್ದಾರೆ ಇವಾಗ. ಅಂದರೆ ತಿಂಗಳಿಗೆ 50 ರೂಪಾಯಿ ಥರ ಮನೆಗೆ, ಮತ್ತು ಅಂಗಡಿಗಳಿಗೆ 100 ರೂಪಾಯಿ. ಹಾಗೆ ಬೇರೆ ಬೇರೆ ಒಂದು ಅಪಾರ್ಟ್ಮೆಂಟ್ಗಳಿಗೆಲ್ಲ ಬೇರೆ ಬೇರೆ ಥರ ಒಂದು ಶುಲ್ಕವನ್ನು ಹಾಕಿದ್ದಾರೆ. 250, 300 ಹೀಗೆಲ್ಲ ಬೇರೆ ಬೇರೆ ಥರ ಇದು ಮಾಡಿದ್ದಾರೆ. ಫಸ್ಟಿಗೆ ಇದರಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ವಾಹನದಲ್ಲಿ ಹೋಗುವಂಥದ್ದು ಇದನ್ನ ನೋಡಿ ಊರಿನವರೆಲ್ಲ ಏನು ಹೇಳ್ತಿದ್ರು? ಫಸ್ಟು ಎಲ್ಲ ತುಂಬ ತಮಾಷೆ. ನಿಗ್ಲೆ ಧೈರ್ಯದಲ್ಲಿ ಬಂದ್ರಲ್ಲ, ನೀವು ದುಡಿತೇವೆ ಅಂತೇಳಿ ಮೆಚ್ಚಬೇಕು ನಿಮ್ಮನ್ನು ಎಲ್ಲ ಹೇಳ್ತಿದ್ರು ಊರಿನವರೆಲ್ಲ. ಮಹಿಳೆಯರೇ ಅಂತ ಹೇಳ್ಬಿಟ್ಟು ಕಾಲೆಳ್ದವ್ರಿದ್ದಾರಾ? ಇಲ್ಲ ಇಲ್ಲ ಇಲ್ಲ, ಫಸ್ಟಿಗೆ ಹೆದರಿಕೆ ಆಗ್ತಿತ್ತು. ಅದ್ರ ಜನರ ಸಪೋರ್ಟು ಮತ್ತೆ ಎಲ್ಲ ಹೇಳ್ತಿದ್ರು, ಮೆಚ್ಚಬೇಕು ನಿಮ್ಮನ್ನು, ಧೈರ್ಯವಂತಲ್ಲ ನಿಮಗೆ ದುಡಿಯುವಂಥದ್ದು, ಹೀಗೆ ಗಾಡಿ ತಕೊಂಡು ಹೋಗಿ ಎಲ್ಲ ಹೇಳ್ತಿದ್ರು. ನೀವು ಏನ್ ಮಾಡ್ಕೊಂಡಿದ್ರಿ? ನಾವು ಫಸ್ಟಿಗೆ ಮನೆಯಲ್ಲಿದ್ದೆ, ತೋಟದ ಕೆಲಸಕ್ಕೆಲ್ಲ ಹೋಗ್ತಿದ್ದೆ. ಆಮೇಲೆ ನೆಕ್ಕಿಲಾಡಿ ಅವರ ಇದರಲ್ಲಿ ಕೆಲಸ ಮಾಡ್ತಿದ್ದೆ ಶಾಂತಿನಗರದಲ್ಲಿ. ಆಮೇಲೆ ನಮ್ಮ ಕೋಡಿಮಡಿಯಲ್ಲಿ ಆಗ್ತಾ ಇತ್ತು. ಅದಕ್ಕೆ ನಾನು ಇವರು ಹೇಳಿದ್ರು ಕೆಲಸಕ್ಕೆ ಬರ್ತೀಯ ಅಂತ ಹೇಳಿದ್ರು. ಇವರು ಹೇಳಿದ್ರು, ನಾನು ಬರ್ತೇನೆ ಅಂತ ಹೇಳಿದೆ. ಆಮೇಲೆ ಇಲ್ಲಿಗೆ ಸೇರಿಕೊಂಡೆ ನಾನು. ನೀವೆಲ್ಲ ಸಂಜೀವಿನಿ ಒಕ್ಕೂಟದಲ್ಲಿ ಕೂಡ ಇದ್ದೀರಾ? ಸಂಜೀವಿನಿ ಒಕ್ಕೂಟದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು 3 ವರ್ಷ ಆಯಿತು ಸ್ಟಾರ್ಟಿಂಗ್ಗೆ. ನಾವು ಅದಕ್ಕೆ ಸಂಜೀವಿನಿ ಆಗೋದಕ್ಕಿಂತ ಆವಾಗಲೇ ನಾವು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇಲ್ಲಿಗೆ ಕರೆದುಕೊಂಡು ಬಂದು. ನೀವು ಗಾಡಿಯನ್ನ ಚಲಾಯಿಸುವಂಥದ್ದು, ಹೆಣ್ಣು ಮಕ್ಕಳಿಗೆ ತುಂಬಾ ಜನರಿಗೆ ಟೂ ವೀಲರ್ ಆದ್ರೆ ಕೊಂಡೋಗ್ತಾರೆ, ಬಟ್ ಇಂಥ ಗಾಡಿಗಳನ್ನ ಕೊಂಡೋಗೋದು ಅಂತ ಹೇಳಿದ್ರೆ ಕಷ್ಟ. ಹೆಂಗ್ ಕಲ್ತ್ರಿ ಅಂತ ಮೊದಲೇ ಗೊತ್ತಿತ್ತ? ಅದೇ ಮನೇಲಿ ಅದೇ ಕಾರ್ ಬಿಡ್ತಿದ್ದೆ, ಮತ್ತೆ ಇಷ್ಟು ದೊಡ್ಡ ಇದು ಸ್ವಲ್ಪ ಭಂಗ ಆಯ್ತು ನಂಗೆ, ಮತ್ತೆ ಈಗ ಈಸಿ ಆಗಿದೆ. ಯಾವ ರೋಡ್ ಇದ್ರು ತಕೊಂಡು ಹೋಗ್ತೇನೆ. ಹೆಂಗೆ ಡ್ರೈವಿಂಗ್ ಹೆಂಗಿದೆ ಇವ್ರದ್ದು? ಚೆನ್ನಾಗಿದೆ. ಭಯ ಆಗುತ್ತಾ ಕೂತ್ಕೊಳ್ಳಿ? ಇಲ್ಲ ಫಸ್ಟಿಗೆ ನಮಗೆ ತುಂಬಾ ಭಯ ಆಗ್ತಿತ್ತು. ಅಲ್ಲಿ ಹಾಗೆ ಅಲ್ಲಿ ನೋಡಿ ಹೀಗೆ ನೋಡಿ ಅಂತ. ಒಮ್ಮೆ ನಮಗೆ ಉಪ್ಪಿನ ಅಂಗಡಿಗೆ ಒಂದ್ಸಲ ಹಾಕಿದ್ರು ನಮಗೆ, ಮೊದಲು PDO ಒಂದ್ಸಲ ಒಂದು ಟೈಮಲ್ಲಿ ಹಾಕಿದ್ರು. ಅವಾಗ ಅಲ್ಲಿ ಹೋಗುವಾಗ ವಾರ್ಡಿಗೆಲ್ಲ ಹೋಗುವಾಗ ನಮಗೆ ಸ್ವಲ್ಪ ಸ್ಟಡಿ ಆಯ್ತು ಇವರಿಗೆ. ಹೋಗುವಾಗ ಅಲ್ಲಿ ಇದರಲ್ಲಿ ಮೈನ್ ರೋಡಲ್ಲಿ ಮತ್ತೆ ಹೀಗೆ ಹಳ್ಳಿಯಲ್ಲಿ ನಮಗೆ ತುಂಬ ಭಯ ಆಗ್ತಿತ್ತು, ಎಲ್ಲಿ ಏನು ಮಾಡ್ತಾರಂತ. ಇವಾಗ ಸ್ವಲ್ಪ ಅಲ್ಲಿಂದ ನಮಗೆ ಇಲ್ಲಿ ಹೋಗೋ ಥರ ಒಂದು ಇದಾಯಿತು ನಮಗೆ. ಇವರಿಗೆ ಸ್ವಲ್ಪ ಸುಲಭ ಆಯ್ತು, ಇಲ್ಲಿ ಒಂದು ಕಲ್ತಾಗೆ ಆಯ್ತು. ಗ್ರಾಮ ಪಂಚಾಯತ್ನ ಕಡೆಯಿಂದ ಸಪೋರ್ಟ್ ಎಲ್ಲ ಹೇಗೆ? ಸಪೋರ್ಟ್ ಇದೆ, ತೊಂದರೆ ಇಲ್ಲ. ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರು ಅಧ್ಯಕ್ಷರಾಗಿರುವ ಇವರು ಮಲ್ಲಿಕಾ ಮತ್ತೆ ಜಯಪ್ರಕಾಶ್ ಅಣ್ಣ ಅಧ್ಯಕ್ಷರು, MBK ಆಗಿ ಸಂಧ್ಯಾ ಅವರಿದ್ದಾರೆ. ಅವರೆಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ. ಗಾಡಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಿರ್ವಹಣೆಯನ್ನ ನೀವೇ ಮಾಡ್ಬೇಕಾ ಇಲ್ಲ ಗ್ರಾಮ ಪಂಚಾಯತ್? ಗ್ರಾಮ ಪಂಚಾಯತಿ ನಾವು ಫೋನ್ ಮಾಡಿದ್ರೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ತಕ್ಷಣ ಏನಾದ್ರೂ ಒಂದು ಪರಿಹಾರ ಇದು ಮಾಡಿ ಕೊಡ್ತಾರೆ ನಮಗೆ. ಇವಾಗ ನಮ್ಮ ಮನೆಯ ಕಸಾನೇ ಇದೆ ಅಂತ ಹೇಳಿದಾಗ್ಲೂ ನಮಗೊಂಥರ ಮುಜುಗರ ಆಗುತ್ತೆ, ಇದನ್ನ ತೆಗಿಬೇಕಾ ಆ ತರ ಎಲ್ಲ ಇರುತ್ತೆ ಕೆಲವರಿಗೆ. ಆದ್ರೆ ನೀವು ಬೇರೆ ಬೇರೆ ಮನೆಗಳಿಗೆ ಹೋಗ್ತೀರಾ, ಅಂಗಡಿಗಳಿಗೆ ಹೋಗ್ತೀರಾ, ಅಲ್ಲಿ ಗಲೀಜು ಕೊಟ್ಟರು ಅದನ್ನು ತಗೊಂಡು ಬರ್ಬೇಕಾಗುತ್ತೆ, ಈ ತರ ಇರುತ್ತಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಗಲೀಜು ಕೊಟ್ಟರೆ ನಾವು ಅದನ್ನು ಸರಿ ಮಾಡ್ತೇವೆ, ಅವ್ರ ಹತ್ರ ಹೇಳಿ ಸರಿಯಾಗಿ ಕೊಡ್ತಾರೆ ಅವರು. ಇವಾಗ ಇನ್ನೊಮ್ಮೆ ಹಾಗೆ ಮಾಡಬೇಡಿ, ಸರಿಯಾಗಿ ಮಾಡಿ ಕೊಡಿ ಅಂತ ನಾವು ಹೇಳಿ ತಗೊಂಡು ಬರ್ತೇವೆ ನಾವು. ಹಾಗೇನೆ ಮಾಡಿ ಕೊಡ್ತಾರೆ ಹಾಗೆ. ತೊಂದರೆ ಇಲ್ಲ. ಅಂದ್ರೆ ಒಂದೊಂದು ಕಡೆಯಲ್ಲಿ ಇವಾಗ ಕಲೆಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಬರ್ತುಂಟು. ಕಲೆಕ್ಷನ್ ಎಲ್ಲ ಇವಾಗ 50 ರೂಪಾಯಿ ಮತ್ತೆ ಈಗೆಲ್ಲ ಮಾಡಿದ್ರೆ ಅಂಗಡಿಯಲ್ಲೆಲ್ಲ ತೊಂದರೆ ಇಲ್ಲ, ಇವಾಗ ಬರ್ತುಂಟು. ಮನೆಗಳದ್ದೇ ಸಮಸ್ಯೆ. ಒಂದೊಂದು ಮನೆಯಲ್ಲಿ ನಾವು ಎಂಗ್ಲು ಕಜಾವ್ ಕೊರ್ಪುಜ ಎಂಕ್ಲು ಪೊತ್ತ ಈತನಟ ಎಂಗ್ಲು ಪೊತ್ತಾದ ಜನ ಆ ಥರ ಎಲ್ಲ ಇದು ಮಾತಾಡ್ತಾರೆ. ಆದರೆ ಅವರಿಗೆ ಇದ್ರ ಬಗ್ಗೆ ಇನ್ನೂ ಎಷ್ಟು ಅರಿವು ಇದು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾವು ತುಂಬ ಹೇಳ್ಕೊಂಡು ಬರ್ತಿರ್ತೀವಿ ಈಗೆಲ್ಲ ಮಾಡಬೇಡಿ ಹಾಗೆ ತುಂಬ. ಆದರೆ ಅವರು ಅರ್ಥ ಮಾಡಿಕೊಂಡ್ರೆ ಒಳ್ಳೇದಿತ್ತು. ಆದರೆ ಅರ್ಥ ಮಾಡ್ಕೊಂಡು ಇವಾಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಒಂದು ಸ್ಟೇಜಲ್ಲಿ ಬರ್ತಾ ಉಂಟು ಇವಾಗ. ಕಸ ಸುಟ್ರೆ ದಂಡ ವಿಧಿಸುವಂಥದ್ದು ಅಥವಾ ಬೇರೆ ಊರಿನವರು ಬಂದು ಇಲ್ಲಿ ಕಸ ಇನ್ಸಿಡೆಂಟ್ ಎಲ್ಲ ಆಗಿದೆ ತುಂಬ ಸಲ ಆಗಿದೆ. ತುಂಬ ನಾವು ಅದನ್ನು ತೆಗೆದುಕೊಟ್ಟು ನಾವು ಫೈನು ಎಲ್ಲ ಹಾಕಿದ್ದಾರೆ ಅದು ಪಂಚಾಯತಿಯಲ್ಲಿ. ಅಡ್ರೆಸ್ ಏನಾದರೂ ಇದ್ದರೆ ನಾವು ತಗೊಂಡೋಗಿ ಪಂಚಾಯತಿಗೆ ಕೊಡ್ಬೋದು. ಮತ್ತೆ ಅಲ್ಲಿ ಅವರು ಎಲ್ಲ ಸರ್ಚ್ ಮಾಡಿ ಅದನ್ನ ಫೈನು ಮುಖಾಂತರ ಇದು ಮಾಡ್ತಾರೆ ಅವರು. ಹೌದೌದು ತುಂಬ ಅದೇ ಅವರು ಗ್ರಾಮ ಪಂಚಾಯತಿಯಲ್ಲೆಲ್ಲ ಇರುತ್ತೆ. ಅವರು ಇಲ್ಲಿ ಕೆಲವರೆಲ್ಲ ಇವಾಗ ದುಡ್ಡು ಕೊಡ್ಬೇಕಂತನೂ ಆ ಥರನೂ ಇರ್ಬೋದು.
ಹಾಗೇನೆ ಏನಾದ್ರು ಕೊಡ್ಬೇಕಲ್ವಾ ತಿಂಗಳ ಅಂತೇಳಿ ರೋಡ್ ಸೈಡಲ್ಲಿ ಬಿಸಾಡುವುದು ಆ ತರ ಮಾಡ್ತಾರೆ ಅಂತ ಅನ್ಸುತ್ತೆ ನಮಗೆ, ಬಿಸಾಡ್ತಾರೆ ಏನೋ ಅಂತ. ಓಕೆ, ತುಂಬಾ ಕಡೆಯಲ್ಲಿ ಕಸವನ್ನ ಸುಡ್ತಾರೆ ಅಲ್ವಾ, ಅದರಿಂದ ತುಂಬಾನೇ ಸಮಸ್ಯೆಗಳಾಗುತ್ತೆ. ಇವಾಗ ಮನೆಗೆ ಹೋಗಿ ಹೇಳ್ತೇವೆ ನಾವು, ಕಸವನ್ನೆಲ್ಲ ಸುಡ್ಬೇಡಿ, ಆದ್ರೂ ಸುಡ್ತಾರೆ ಅವರು. ಈಗೆಲ್ಲ ಕೊಡ್ತಾರೆ ಕಸ. ದಿನದಲ್ಲಿ ಎಷ್ಟು ಹೊತ್ತಿನ ತನಕ ಕೆಲಸ ಇರುತ್ತೆ? ಎಷ್ಟು ಗಂಟೆ ಕೆಲಸ ಮಾಡ್ತೀವಿ? ಒಂದು 9:30 4:15 5 ಗಂಟೆ, ಒಮ್ಮೊಮ್ಮೆ 4:15 ಇಲ್ಲಾಂದ್ರೆ 5 ಗಂಟೆ ಟೈಮ್. ಮಧ್ಯದಲ್ಲಿ ಕಲೆಕ್ಷನ್ ತಗೊಂಡು ಕಸ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗುವಾಗ ನಮ್ಗೆ ಅಷ್ಟು ಟೈಮ್ ಆಗುತ್ತೆ ಹೋಗಿ. ಇಲ್ಲಿ ನೀವು ಹೋಗ್ಲೇಬೇಕಾಗುತ್ತೆ, ಹಾಗಾಗಿ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆಲ್ಲ ಇದೆಯಾ, ಬೈದಿದ್ದೆ ಅವ್ರು, ನೀವು ಬರೋದೇ ಇಲ್ಲ ಫಂಕ್ಷನ್ಗೆ, ಈ ತರ ಎಲ್ಲ ಹೇಳ್ತಾರೆ. ಅಂದ್ರೆ ನಮ್ಮ ಕೆಲಸ ಚೇಂಜ್ ಮಾಡ್ಕೊಂಡು ಹೋಗ್ಬೋದು, ನಮಗೆ ಲೈನ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಮ್ಮ ಇವ್ರು ಎಂಬಿಕೆ ಅವರೆಲ್ಲ ಹೇಳ್ತಾರೆ, ನೀವು ಏನಾದ್ರು ಇದ್ರೆ ಇದು ವಾರದಲ್ಲಿ ಏನಾದ್ರು ಕೆಲಸವನ್ನು ಸ್ವಲ್ಪ ಚೇಂಜ್ ಮಾಡಿ ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಅದ್ರಲ್ಲಿ ನಮ್ಗೆ ಸ್ವಲ್ಪ ಇದ್ ಮಾಡ್ಕೊಡ್ತಾರೆ. ಒಂದೊಂದ್ ದಿನ ಮಿಸ್ ಆದ್ರೆ ಏನಾದ್ರು ಕಿರಿಕಿರಿ ಮಾಡ್ತಾರೆ? ಇಲ್ಲ ಆ ತರನಿಲ್ಲ. ಫ್ಲಾಟ್ನವರು ಸ್ವಲ್ಪ ಒಬ್ಬ ಹಿಡಿತಾರೆ, ಫ್ಲಾಟ್ನವರು ಏನ್ ಬರ್ಲೇಬೇಕಿತ್ತು. ಏನು ಮಾಡೋ ಆಗಿರೋದಿಲ್ಲ, ಮನೆಯಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕಲೆಕ್ಷನ್ ಕೂಡ ತುಂಬಾ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಮಳೆ ಅಲ್ವಾ, ಬರುದಿಲ್ಲ ಬೇಗ. ಎಷ್ಟು ಜೋರು ಪದ್ಯ ಹಾಕಿದ್ರು ಕೂಡ ಬರುದೇ ಇಲ್ಲ. ನಾವಾದ್ರೂ ಅಲ್ಲೇ ತುಂಬೊತ್ತು ವೆಯ್ಟ್ ಮಾಡಿ ಮತ್ತೆ ಹೋಗ್ತೇವೆ. ಹಾಗೆ ಒಂದೊಂದು ಕಡೆಯಲ್ಲಿ ಹೋಗ್ಲಿಕ್ಕೇನೆ ಆಗುದಿಲ್ಲ ಗಾಡಿಯಲ್ಲಿ, ಅಲ್ಲೇ ತುಂಬಾ ಸಮಸ್ಯೆ ಆಗುತ್ತೆ. ಇದು ಮಣ್ಣೆಲ್ಲ ಹಾಗೆಲ್ಲ ಆಗಿರುತ್ತೆ. ಸ್ವಚ್ಛ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ಮನೆಯವರ ಕಡೆಯಿಂದ ಏನ್ ಹೇಳ್ತಾರೆ, ಯಾವ ರೀತಿ ಮನೆಯಿಂದ ತೊಂದ್ರೆ ಇಲ್ಲ. ಅದೇ ಫಸ್ಟಿಗೆ ನನಗೇನು ಇದಾಗ್ತಿತ್ತು, ತಕೊಂಡು ಹೋಗ್ಬೇಕಲ್ಲ ಅಂತ ಅಲ್ಲೆಲ್ಲ ಗಂಡಂದೆಲ್ಲ ಸಪೋರ್ಟು ತಕೊಂಡು, ಅದು ಒಮ್ಮೆ ಮಾತ್ರ, ಮತ್ತೆ ಹೋಗಿ ಅಭ್ಯಾಸ ಆಗ್ತದೆ, ಹಾಗೆ ಬಿಡ್ಬೇಡ ಅಂತೆಲ್ಲ ಹೇಳಿದ್ದಾರೆ. ಓಕೆ, ನಿಮಗೆ ಹೇಗಿದೆ ಸಪೋರ್ಟ್? ಹೇಗಿದೆ ಸಪೋರ್ಟ್ ಇದ್ದಾರೆ. ನೀವು ಹೋಗಿ ಮಾಡಿ ಏನೇ ಆದ್ರೂ ಅದು ಫಸ್ಟಿಗೆ ಇದಾಗುತ್ತೆ. ಮತ್ತೆ ನಿಮಗೆ ಅಂದ್ರೆ ಒಂದು ಹೊರಗಡೆ ನಾವು ಗುರುತಿಸ್ಕೊಳ್ತೀವಲ್ಲ, ಅದೇನ್ ಅಂತ ಎಲ್ಲ ಹೇಳ್ತಿರ್ತಾರೆ. ಹಾಗೆಲ್ಲ ಈಗ ಎಲ್ಲಾ ಕಡೆಯಲ್ಲೂ ಗುರುತು. ಹೌದು, ಎಲ್ಲಿ ಹೋದ್ರು ನಮ್ಗೆ ಮಾತಾಡ್ತಾರೆ. ಗೀತಕ್ಕ ಮತ್ತೆ ಲಕ್ಷ್ಮಕ್ಕ, ಸೌಮ್ಯಕ್ಕ ಅಂತ ತುಂಬಾ ರೆಸ್ಪಾನ್ಸ್ ಇದೆ ಇವಾಗ. ಹೆಮ್ಮೆಯಿಂದ ನಾವು ಖುಷಿ ಆಗ್ತುಂಟು. ಸ್ವಚ್ಛತೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಜನಗಳಿಗೆ ಹೇಳಿದ್ರೆ ಕೂಡ ಅದು ಅಷ್ಟೊಂದಾಗಿ ಅರ್ಥ ಆಗೋದಿಲ್ಲ. ಎಲ್ಲೆಂದ್ರಲ್ಲಿ ಕಸ ಬಿಸಾಕ್ತಾ ಇರ್ತಾರಲ್ವಾ, ಏನ್ ಹೇಳ್ತೀರಾ ಅಂತ? ನಾವು ತುಂಬಾ ಸಲ ಹೇಳಿದ್ದೇವೆ, ಕಸವನ್ನು ಬಿಸಾಡಬೇಡಿ, ನಮಗೆ ಕೊಡಿ, ನಮ್ಮ ಸ್ವಚ್ಛತೆ ವಾಹಿನಿ ಬರ್ತದಲ್ಲ ಅದಕ್ಕೆ ಕೊಡಿ ಅಂತ ಹೇಳ್ತೇವೆ. ಅವರು ಮತ್ತೆ ಸಹ ಹಾಗೆ ಮಾಡ್ತಾರೆ. ಕೆಲವರು ಕೊಡ್ತಾರೆ, ಇಲ್ಲಿಯವರು ಮಾಡೋದಿಲ್ಲ. ಹೊರಗಡೆ ಬರುವವರೇ ಆ ಕಡೆ ಈ ಕಡೆ ಹೋಗುವವರೇ ಹಾಗೆ ಮಾಡುದು ಅಂತ ಅನ್ಸುತ್ತೆ. ಇಲ್ಲಿಯವರು ಎಲ್ಲ ಬಿಸಾಡುದಿಲ್ಲ. ಅದೇ ಹೊರಗಡೆ ಗಾಡಿ ಎಲ್ಲ ಹೋಗುವಾಗ ಬರುವಾಗ ಎಲ್ಲ ಬಿಸಾಡಿ ಹೋಗ್ತಾರೆ, ನೈಟ್ ಹೊತ್ತಿಗೆ ಅಂತ ಹೇಳ್ತಾರೆ, ರಾತ್ರಿ. ಮೂವರು ಕೂಡ ಸ್ವಚ್ಛ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಮಹಿಳೆಯರು ಅಂತ ಹೇಳಿದಾಗ ಇವಾಗ ಎಲ್ಲ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ. ನೀವು ಕೂಡ ಒಂದು ಉತ್ತಮವಾಗಿರುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಕೆಲಸ ಹೀಗೆ ನಿರಂತರವಾಗಿ ಮುಂದುವರಿತಾ ಇರಲಿ. ನಮಗೆ ಮಾತಾಡೋದಕ್ಕೆ ಟೈಮ್ ಬಿಸಿ ಇರ್ಬೋದಲ್ವಾ ನೀವು, ಅದರ ನಡುವೆ ನಮಗೆ ಮಾತಾಡೋದಕ್ಕೆ ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ದೇವರ ಆಶೀರ್ವಾದ ಮೂವರ ಮೇಲೆ ಕೂಡ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿರುವಂತಹ ಒಂದಿಷ್ಟು ಅಂಗಡಿಗಳಿಂದ ಕೂಡ ಇವರು ಹಸಿ ಕಸ ಒಣ ಕಸವನ್ನ ಸಂಗ್ರಹಣೆ ಮಾಡ್ತಾ ಇರುವಂತದ್ದು. ಅಂಗಡಿಯ ಮಾಲಕರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಬಾಬುಗೌಡ ಬಂಡಾರ. ಸ್ವಚ್ಛ ವಾಹಿನಿಯ ವಾಹನ ಬರುತ್ತೆ ಇಲ್ಲಿಗೆ, ಹೇಗಿದೆ ಅವರ ಒಂದು ಕಾರ್ಯವೈಖರಿ? ಸಂಜೀವಿ ಕೂಡ ಸದಸ್ಯರಾದಂಥ ಸೌಮ್ಯ ಒಳ್ಳೆ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಸೌಮ್ಯ ಇವರು ಗೀತಾ ಮತ್ತು ಲಕ್ಷ್ಮಿ ಅವರು ಒಳ್ಳೆಯ ನಮ್ಮ ಕೋಡಿಂಬಾಡಿ ಗ್ರಾಮದವರೇ. ಅವರ ಕೆಲಸಕ್ಕೆ ನಾವೆಲ್ಲ ಸ್ಪಂದಿಸ್ತೇವೆ. ನಮ್ಮ ಅಂಗಡಿಯ ಸುತ್ತಮುತ್ತ ಅಷ್ಟೊಂದು ಸ್ವಚ್ಛತೆ ಮಾಡಿ ಅವರು ಬರುವಾಗ ನಮಗೆ ನಮ್ಮ ಅಂಗಡಿ ಸುತ್ತಮುತ್ತ ಕಸ ಇದ್ದರೆ ನಮಗೆ ಒಂದು ಬೇಜಾರಾಗ್ತದೆ. ಅವರ ಅಷ್ಟೊಂದು ಕಷ್ಟದಲ್ಲಿ ಕೆಲಸ ಮಾಡುವ ನಾವು ಕೂಡ ಅವರಿಗೆ ಸಹಕಾರ ಕೊಡಬೇಕಲ್ಲ. ಮತ್ತು ನಮ್ಮ ತಿಂಗಳ ಬಿಲ್ಲು ಕೂಡ ಹಾಗೆ, ನಾವು ತಿಂಗಳ ಬಿಲ್ಲು ಕೊಡದಿದ್ದರೆ, ಪ್ರತಿ ಅಂಗಡಿಯವರು ಮತ್ತು ಮನೆಯವರು ಕೊಡದಿದ್ದರೆ ಅವರಿಗೆ ಅವರ ವಾಹನ, ಅಷ್ಟು ದೊಡ್ಡ ವಾಹನಕ್ಕೆ ಅದಕ್ಕೆ ಡೀಸೆಲ್ ಆಗಬೇಕು ಮತ್ತು ಅವರಿಗೆ ಸಂಬಳ ಹಾಕಬೇಕು, ಇದರಿಂದ ನಿರ್ವಹಣೆ ಆಗಬೇಕಲ್ಲ. ಇಲ್ಲದ್ರೆ ಈ ಸ್ವಚ್ಛತೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ನಾವೆಲ್ಲ ಒಳ್ಳೆಯ ಸಹಕಾರ ಕೊಡ್ತೇವೆ. ವಾರದಲ್ಲಿ ಎಷ್ಟು ಸಲ ಬರ್ತಾರೆ? ವಾರದಲ್ಲಿ 2 ಸಲ ಬರ್ತಾರೆ. ನೀವು ಕಸ ಎಂತ ಇದ್ರೂ ಕೂಡ ಕೊಡ್ತೀರಿ ಅವರಿಗೆ? ನಾವು ಕಸವನ್ನು ಬೇರೆ ಬೇರೆ ಮಾಡಿ, ಪ್ಲಾಸ್ಟಿಕನ್ನು ನಾವು ಮೊದಲಾದರೆ ಈ ವಾಹನ ಬರುವ ಮೊದಲು ನಾವು ಕಸವನ್ನು ಎಲ್ಲಿ ಹಾಕುವುದು ಅಂತ ನಮಗೆ ಆಗ್ತಿತ್ತು. ಈಗ ಹಾಗೆಲ್ಲ, ಈಗ ಪ್ಲಾಸ್ಟಿಕನ್ನು ಬೇರೆ ಬೇರೆ ಮಾಡಿ ಕ್ರಮದಂತೆ ಅವರಿಗೆ ಕೊಡ್ತೇವೆ.
ಅಪ್ಪನಾಯಕ. ಸ್ವಚ್ಛವಾಹಿನಿಯವರ ಕೆಲಸ ಬಗ್ಗೆ ಅವರು ವಾರಕ್ಕೆ ಸರಿಯಾಗಿ ಬಂದು ವಾರಕ್ಕೆ ಬಂದು ಇಲ್ಲಿ ಎಲ್ಲ ನಾವು ಸಂಗ್ರಹಿಸಿದ ಕಸವನ್ನು ಸಮರ್ಪಕವಾಗಿ ತೆಗೊಂಡು ಹೋಗ್ತಿದ್ದಾರೆ. ಯಾವ ತೊಂದರೆಯೂ ಇಲ್ಲ. ಈಗ ಮೊದಲು ನಿಮಗೆ ಇಲ್ಲಿ ಕಸ ಬೀಸಲಿಕ್ಕೆ ಜಾಗ ಇರಲಿಲ್ಲ, ಹೊತ್ತಿಸಿಗೂ ಇರಲಿಲ್ಲ, ಬಹಳ ತೊಂದರೆ ಆಗ್ತಿತ್ತು. ಇವಾಗ ಹಾಗಲ್ಲ. ಈಗ ಸರಿಯಾದ ಸಮಯಕ್ಕೆ ಬಂದು ಅವರು ತೆಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ಪರಿಸರ ಮತ್ತು ಸ್ವಚ್ಛವಾಗಿದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇದು ಶಶಿಧರ್ ಅಂತ. ಇಲ್ಲಿ 40 ವರ್ಷದಿಂದ ತಂದೆಯಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಿದ್ದರು. ಆಮೇಲೆ ನಾನು ಇಲ್ಲಿ ವ್ಯಾಪಾರ ಮಾಡ್ತಿದ್ದೇನೆ. ರೆಗ್ಯುಲರ್ ಆಗಿ ಬರ್ತಾರೆ, ನಮ್ಮನ್ನೆಲ್ಲ ಕಲೆಕ್ಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಮತ್ತು ಮಂತ್ಲಿ ಬಿಲ್ ಕಲೆಕ್ಟ್ ಮಾಡ್ತಾರೆ. ಜನಕ್ಕೆಲ್ಲ ಇದು ನಾವು ಇಲ್ಲಿ ಕಸ ಎಲ್ಲ ಗುಡಿಸಿ ಎಲ್ಲ ತಯಾರು ಮಾಡಿ ಅವರಿಗೆ ಕೊಡ್ತೇನೆ. ಇಲ್ಲ ಚೀಲ ಗೋಣ್ ಚೀಲ ಎಲ್ಲ ನಮ್ಮ ಹತ್ರ ಇಲ್ಲದಿದ್ದರೆ ಅವರು ಬೇಕಂತ ಕೇಳ್ತಾರೆ, ನಾವೆಲ್ಲ ಕೊಡ್ತೇವೆ ಅವರಿಗೆ. ಏನು ತೊಂದರೆ ಇಲ್ಲ. ಇಷ್ಟು ತನಕ ಸ್ವಚ್ಛತೆ, ಕ್ಲೀನ್ ಸ್ವಚ್ಛತೆ ಉಂಟು. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಹಾದೇವ ಪ್ರಸಾದ್ ಅಂತ. ಇಲ್ಲಿ ಕೋಡಿಂಬಡಿ ಫ್ಲಾಟಲ್ಲಿರೋದು, 104 ಫ್ಲಾಟಲ್ಲಿ. ನಮಗೆ ಕಸದಿಂದ ತುಂಬ ಸಮಸ್ಯೆ ಆಗ್ತಾಯಿದೆ. ನಮಗೆ ಹಸಿ ಕಸ ಬೇಕಾದ್ರೆ ನಮ್ಮ ತುಂಬ ದಿನ ಸ್ಟೋರ್ ಮಾಡಿ ಕೊಡ್ಬೋದು, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ನಮಗೆ ತುಂಬ ಸಮಸ್ಯೆ ಇರೋದು ಹಸಿ ಕಸದ ಮೇಲೆ. ಹಸಿ ಕಸ ನಾವು ತುಂಬ ದಿನ ಮನೇಲಿ ಇಡ್ಲಿಕ್ಕೆ ಆಗೋದಿಲ್ಲ. 2 ದಿನ ಇಟ್ಟರೆ ಅದು ತುಂಬ ಸ್ಮೆಲ್ ಬರ್ತದೆ. ನಾವು ಅದನ್ನು ಎಲ್ಲೂ ಡಿಸ್ಪೋಸ್ ಮಾಡಲಿಕ್ಕೂ ಆಗೋದಿಲ್ಲ. ಡಿಸ್ಪೋಸ್ ಮಾಡಿದ್ರೆ ಅದು ದಂಡ ಅದು ಸಹ ಹಾಕ್ತಾರೆ. ಸೊ ಅದರಿಂದ ತುಂಬ ನಮಗೆ ತೊಂದರೆ ಆಗ್ತಾಯಿದೆ. ಮತ್ತು ನಮಗೆ ಏನಾದ್ರು ಹೊಲ ಎಂಥವ್ರು ಇತ್ತು ಅಂದರೆ ನಾವು ಅಲ್ಲಿ ಗುಂಡಿ ಮಾಡಿ ಹಾಕ್ಬೋದು. ಈ ಫ್ಲ್ಯಾಟಲ್ಲಿ ಇರೋದ್ರಿಂದ ನಮಗೆ ಅದರ ವ್ಯವಸ್ಥೆ ಇರೋದಿಲ್ಲ. ಸೊ ಅದರಿಂದ ಇದು ತುಂಬ ಕಷ್ಟ ಆಗ್ತಿದೆ. ನೀವು ಇದಕ್ಕೆ ಆಧುನಿಕ ತಂತ್ರಜ್ಞಾನ ಏನಾದ್ರು ಯೂಸ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿ ಅದರಿಂದ ಬಯೋಗ್ಯಾಸ್ ಅದು ಮಾಡಿ ಅದನ್ನು ಮತ್ತೆ ಸಾರ್ವಜನಿಕರಿಗೆ ಕೊಟ್ಟರೆ ತುಂಬ ಉಪಯೋಗ ಆಗ್ತದೆ. ಸೊ ಅದರಿಂದ ಒಂದು ವ್ಯವಸ್ಥೆನ ನೀವು ಮಾಡ್ಕೊಬೇಕು. ಇದರಿಂದ ಜನಕ್ಕೆ ಅನುಕೂಲ ಆಗ್ತದೆ. ಇದರಿಂದ ನಾವು ಈಗ ಜನ ತುಂಬ ಅನಾನುಕೂಲ ಅನುಭವಿಸ್ತಾ ಇದ್ದಾರೆ. ಸ್ವಚ್ಛವಾಹಿನಿಯ ಮಹಿಳೆಯರು ಬರ್ತಾರೆ, ಅವ್ರ ಬಗ್ಗೆ ಅವ್ರು ಬರ್ತಾ ಇರೋದ್ರಿಂದ ತುಂಬ ಅನುಕೂಲ ಆಗ್ತಿದೆ. ಸೊ ದಟ್ ನಾವು ಅಟ್ಲೀಸ್ಟ್ ಒಣ ಕಸನ ಅವ್ರಿಗೆ ಕೊಡ್ಬೋದು. ಸೊ ಅದರ ಸಮಸ್ಯೆ ನಮಗೆ ನಿವಾರಣೆ ಆಗಿದೆ. ಅದೇ ಥರ ನಾವು ಹಸಿ ಕಸನೂ ಕೂಡ ಬಂದುಕೊಂಡೋದ್ರೆ ಅಟ್ಲೀಸ್ಟ್ 3 ದಿನಕ್ಕೊಮ್ಮೆ ಇಲ್ಲ 4 ದಿನಕ್ಕೊಮ್ಮೆ ಬಂದುಕೊಂಡೋದ್ರೆ ನಮ್ಗೆ ಅನುಕೂಲ ಆಗ್ತದೆ. ನಮಗೆ ಇದರಿಂದ ತುಂಬ ಅನಾನುಕೂಲ ಆಗ್ತಿದೆ. ನಮಗೆ ಆ ಹಸಿ ಕಸ ಡಿಸ್ಪೋಸ್ ಮಾಡೋದು ಹೇಗೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ರೈತ ಸಮುದಾಯ ಅದನ್ನು ಸಾಮಾನ್ಯವಾಗಿ ಅವರು ಹೊಲದಲ್ಲೇ ಹಾಕ್ತಾರೆ. ಸೊ ಫ್ಲಾಟ್ ನಮ್ಮಂಥ ಈ ಕುಟುಂಬಗಳಿಗೆ ಇದನ್ನು ಡಿಸ್ಪೋಸ್ ಮಾಡೋದು ತುಂಬ ಸಮಸ್ಯೆ ಆಗ್ತದೆ. ಅಕಸ್ಮಾತ್ ಇದೇನಾದರೂ ಬೀದಿ ಬದಿಲಲ್ಲಿ ಬಿಸಾಕಿದ್ರೆ ಅದು ಮತ್ತೆ ತುಂಬ ತೊಂದರೆ ಆಗ್ತದೆ. ಅದು ಮತ್ತೆ ಫೈನ್ ಬೀಳೋದಾಗಲಿ ಇಲ್ಲ ಮತ್ತೆ ಅದನ್ನು ಗ್ರಾಮ ಪಂಚಾಯತಿ ಅದನ್ನು ಮೇಂಟೈನ್ ಮಾಡೋದು ಅವರಿಗೆ ತೊಂದರೆ ಆಗ್ತದೆ. ಸೊ ಅದರಿಂದ ಅವರೇ ಒಂದು ಅನುಕೂಲ ಮಾಡಿಕೊಟ್ರೆ ಇದಕ್ಕೆ ಒಂದು ಒಳ್ಳೆ ಸಹಾಯ ಆಗ್ತದೆ ಜನಕ್ಕೆ. ಹಿಂದೆಲ್ಲ ಮಹಿಳೆಯರು ಕೇವಲ ಮನೆ ನಿರ್ವಹಣೆಗೆ ಮಾತ್ರ ಸೀಮಿತವಾಗಿದ್ರು. ಆದರೆ ಈಗ ಮಹಿಳೆಯರು ಅಂತ ಹೇಳಿದ್ರೆ ದೇಶದ ನಾನಾ ಅಭಿವೃದ್ಧಿಯಲ್ಲಿ ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಸ್ವಚ್ಛವಾಗಿರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಆರಂಭವಾದಂತಹ ಸ್ವಚ್ಛವಾಹಿನಿಯಲ್ಲಿ ತಾವೇ ವಾಹನ ಚಾಲಕರಾಗಿ ತಾವೇ ಕಸಗಳನ್ನ ನಿರ್ವಹಣೆ ಮಾಡುವಷ್ಟರ ಮಟ್ಟಿಗೆ ಮಹಿಳೆಯರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಇದೀಗ ಕೋಡಿಂಬಾಡಿಯಲ್ಲಿ ಕೂಡ ಹಾಗೇನೆ ಸ್ವಚ್ಛವಾಹಿನಿ ವಾಹನ ಪ್ರಾರಂಭ ಆಗಿ 3 ವರ್ಷ ಆಗಿರುವಂತದ್ದು. 3 ವರ್ಷದಿಂದ ಕೂಡ ಮಹಿಳೆಯರೇ ಇದರಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಮನೆಗೆ ಅಂಗಡಿಗಳಿಗೆ ತೆರಳಿ ಕಸವನ್ನ ಸಂಗ್ರಹಣೆ ಮಾಡ್ತಾರೆ, ಅದನ್ನ ವಿಂಗಡಣೆ ಮಾಡ್ತಾರೆ. ಈ ಮೂಲಕ ಗ್ರಾಮದ ಸ್ವಚ್ಛತೆಗೆ ತಮ್ಮನ್ನ ತಾವು ಕೆಲಸದ ಮೂಲಕ ತೊಡಗಿಸಿಕೊಂಡಿರುವಂತದ್ದು. ಸೌಮ್ಯ ಅವರು ವಾಹನವನ್ನ ಚಲಾಯಿಸಿದ್ರೆ ಗೀತಾ ಹಾಗೂ ಲಕ್ಷ್ಮಿ ಅವರು ಅವರಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಮನೆ ಮನೆಗೆ ಹೋಗಿ ಕಸವನ್ನ ಸಂಗ್ರಹ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇವರು ಈ ಒಂದು ಕೆಲಸವನ್ನ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇವರಿಗೆ ಸಹಕಾರವನ್ನ ನೀಡ್ತಾ ಇರುವಂತದ್ದು ಪ್ರತಿಯೊಂದು ಮನೆ ಅಂಗಡಿಯವರು, ಊರಿನವರು. ಹಾಗಾಗಿ ಇವರ ಕಾರ್ಯ ಹೀಗೆ ಮುಂದುವರಿಲಿ, ಗ್ರಾಮದ ಸ್ವಚ್ಛತೆಗೆ ಇವರ ಸಾಥ್ ಪ್ರತಿಯೊಂದು ಹಂತದಲ್ಲಿ ಕೂಡ ಇರ್ಲಿ ಅಂತ ಹೇಳ್ತಾ ಇವರು ಮನೆಗೆ ಬರುವಾಗ ಇವರನ್ನ ಉತ್ತಮ ರೀತಿಯಲ್ಲಿ ನೀವು ಕೂಡ ಇವರ ಕೆಲಸಕ್ಕೆ ಪ್ರೋತ್ಸಾಹವನ್ನ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು.
ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.